ವೆಂಕಟರಾಜ ಹುಂಚಿಟಾಯವರು ಸುದೀರ್ಘ ಕಾಲ ಅಧ್ಯಾಪಕರಾಗಿದ್ದರು. ಅವರ ಹೆಸರನ್ನ ಕೇಳುವಾಗಲೇ ಅವರನ್ನ ಹತ್ತಿರದಿಂದ ಬಲ್ಲವರು ಬಹಳ ಅಭಿಮಾನದಿಂದ ಗೌರವ ಭಾವದಿಂದ ಅವರನ್ನ ಸ್ಮರಿಸಿಕೊಳ್ತಾರೆ. ಒಬ್ಬ ಉತ್ತಮ ಅಧ್ಯಾಪಕನಿಗೆ ಇರಬೇಕಾದಂತಹ ಸಾತ್ವಿಕ ಗುಣಗಳು, ಅದರಲ್ಲೂ ಆಕರ್ಷವಾಗಿ ಪಾಠ ಮಾಡುವಂತಹ ನೈಪುಣ್ಯ, ಹಿರಿಯರಾಗಲಿ ಕಿರಿಯರಾಗಲಿ ಗೌರವ ಪೂರ್ವಕವಾಗಿ ಕಾಣುವಂತಹ ಮನೋಧರ್ಮ, ಸರಳ ನಡೆ, ಯಾರನ್ನು ಮೋಹಿಸದ ಮನೋಭಾವ. ಲಿಪಿ ಮಾಡ್ಕೊಂಡ ಕಾಲಟ್ಟು ಎಂಗ್ಳಿಗೆ ಲಿಪಿ ಉಂಡು ಕೊಂಡದ್ದು ఆయన తెలిపాద కొన్న మహామల్ల వ్యక్తి వెంకటరాజ ప్రసాద్. ಸರಿಯಾಯ್ತು ತಗೊಂಡಂತ ಅನಂತಪುರ ತುಳುಲಿಪಿ ಶಾಸನ ಆಯ್ತು ಪುಂಕ ನಮ್ಮ ನಾಡದ ಬಗ್ಗೆ ದಿಕ್ಕಿನ ತುಳು ತಾಳೆಗರಿ ಶ್ರೀಭಾಗವತ ತುಳು ಮಹಾಭಾರತ ಕಾವೇರಿ ಅವು ಕ್ಯಾಲಿಕಟ್ ಯೂನಿವರ್ಸಿಟಿ ಆಮೇಲೆ ನಾಡದ ಬಗ್ಗೆ ದಿಕ್ಕಿನ ಮಂಜಿ ಕಲಾದಿತ್ತದು ಕಲ್ತಿನ ಶಾಲೆಗೆ ಮನ್ಕೊಂಡು ಬಂದದು ಯಾಕೆನೆ ನಮಗೆ ಕಾಲ ಬರ್ತದೆ ಈ ಲೇಸಿ ಉದಿಪಣ ಮಾಡ್ತೀನಿ